ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಏನಪ್ಪ ಅಂದರೆ ಇವತ್ತು ಇಸ್ರೇಲ್ನಲ್ಲಿ ನಾವು ದೀಪಾವಳಿ ಪೂಜೆಯನ್ನು ಮಾಡಿದ್ವಿ. ದೀಪಾವಳಿ ಪೂಜೆ, ಅದೇ ರೀತಿ ದೀಪಾವಳಿ ಸೆಲೆಬ್ರೇಷನ್, ಅದರ ವಿಡಿಯೋನ ನಾವು ಅಪ್ಲೋಡ್ ಮಾಡ್ತಿದ್ದೇವೆ. ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಲೇಟ್ ಆಯಿತು. ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. 8ನೇ ವರ್ಷದ ಪೂಜೆಯನ್ನು ಹಿಂದೂ ಕಮಿಟಿ ಇಸ್ರೇಲ್ ವತಿಯಿಂದ ಆರ್ಗನೈಸ್ ಮಾಡಲಾಗಿತ್ತು. ಅದೇ ರೀತಿ ಸುಮಾರು 400ಕ್ಕೂ ಅಧಿಕ ಮಂದಿ ಈ ಪೂಜೆಯಲ್ಲಿ ಹಾಗೂ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿ ಡ್ಯಾನ್ಸ್, ಪೂಜೆ ಪ್ರತಿಯೊಂದು ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ಅದರ ಎಲ್ಲ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಿದ್ದೇವೆ. ತೊಗರಿ ಕೃಷ್ಣಯ್ಯ ರಾಮಯ್ಯ ಮುಕ್ತಿ ಹರಸನ ಕೀರ್ತಿಯ ಜಗದೀಶ ವೆಂಕಟೇಶನು ಹರಿ ವೈಕೋಟೇಶನು ಹಳದಿಯ ಹೆಗಲೇ ಬಂದಾವಾಯೇ ನೋಡಕ ಮನಸೋದೇನ ನೋಡಕ ನಿನ್ನ ನಾಮ ನಿನೆಯುವುದಕ್ಕೆ ಜನಗೆ ಮನವಾನೀರೋ, ನಿನ್ನ ನಾಮ ನಿನೆಯುವುದಕ್ಕೆ ಜನಗೆ ಮನವಾನೀರೋ, ನಿನ್ನ ನಾಮ ನೆನೆಯೋ, ನಿನ್ನ ನಾಮ ನೆನೆಯುವುದಕ್ಕೆ ಜನಗೆ ಮನವಾನೀರೋ. ನಾನಿನ್ನ ನಂಬಿದೆ ರಾಮ ಎನ್ನ ಕಾಯೋ ರಾಮ, ನಂಬಿದೆ ರಾಮ ಎನ್ನ ಕಾಯೋ ರಾಮ,
ಶಿವೆ ಸರ್ವಾರ್ಥ ಸಾಧಿಸಿ ಲಕ್ಷ್ಮೀ ತ್ರಿಯಂಬಕೆ ಗೌರಿ ದೇವಿ ನಾರಾಯಣ ನಮಸ್ತೆ. ವಿಶೇಷವಾಗಿ ಈ ಒಂಜಿ ದೀಪಾವಳಿಯ ಸುಸಂದರ್ಭ ಲಕ್ಷ್ಮೀ ಪೂಜೆ ಬಂದಿಲ್ಲ. ಲಕ್ಷ್ಮೀ ಪೂಜೆಯ ಮಂಗಳ ಭಕ್ತರು ನಮ್ಮ ಮಾತೆಲ್ಲ ಸೇವೆ ಬಾರಿ ಪೂರ್ವದ ಈ ಒಂಜಿ ಪೂಜಾ ಕಾರ್ಯಕ್ರಮಗಳು ಭಾಗಿಯಾಗಿ ಪ್ರಾರಂಭದ ಭಕ್ತರು ದೇವರ ಪ್ರಾರ್ಥನೆ ಭಜನೆ ಮುಖೇನ ನಮ್ಮ ದೇವರನ್ನೇ ಸ್ತುತಿ ವಂದನೆ ಮತ್ತೊಂದು ಮಂಗಳದ ಭಕ್ತರು ಎತ್ತುವ ಮಣ್ಣಾದ ದೇವರ ಆಶೀರ್ವಾದ ಬಹು ಮುಖ್ಯ. ದೀಪಾವಳಿದಲ್ಲಿ ಕೊಡುವ ಅನ್ನದಾನ ನಡೆದುಕೊಂಡು ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆದುಕೊಂಡು